ಕಾಡಲ್ಲೇ ಇದ್ದು ಭಾಳ ಉತ್ತಮ ಜೀವನ ನಡೆಸ್ತಾ ಇದ್ವಿ. ಏನೋ ಶಿಕಾರಿ ಮಾಡಿಕೊಂಡು ಗೌಜ ಹಿಡ್ಕೊಂಡು ಏನೋ ಒಳ್ಳೆ ಜೀವನ ನಡೆಸ್ತಾ ಇದ್ವಿ. ಕಾಡಿನ ನಾಡಿಗೆ ತಗೊಂಡ್ಬಂದ್ರು ನೀವು ನಮಗೆ ಯಾವುದೇ ಮೂಲ ಸೌಕರ್ಯಗಳು ನೀವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ನಾವು ಕಾಡಿನಲ್ಲಿಯೇ ಸುಖವಾಗಿ ಜೀವನ ಮಾಡುತ್ತಿದ್ವಿ. ಈಗ ನಾಡಿಗೆ ಬಂದು ನೋವು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ನಮಗೆ ನೀಡಿದ ಭರವಸೆಯೂ ಈಗ ಹುಸಿಯಾಗಿದೆ. ಕಳೆದ 50 ವರ್ಷಗಳಿಂದ ನಮ್ಮ ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಶಿಕ್ಷಣ ಮತ್ತು ಉದ್ಯೋಗವು ಮರೀಚಿಕೆ ಆಗಿದೆ ಎಂದು ಹಕ್ಕಿಪಿಕ್ಕಿ ಬುಡಕಟ್ಟು ಯುವ ಸಂಘಟನೆಯ ರಾಜ್ಯಾಧ್ಯಕ್ಷ ಪುನೀತ್ ಕುಮಾರ್ ಸರ್ಕಾರದ ವಿರುದ್ಧ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಕಂದಾಯ ಆವರಣ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆಯ ವಿರುದ್ಧ ಹಕ್ಕಿಪಿಕ್ಕಿ ಸಮುದಾಯದ ಜನತೆಯ ಜೊತೆಗೂಡಿ ಆಕ್ರೋಶ ವ್ಯಕ್ತಪಡಿಸಿದ ಮನೆಗಳ ಹಕ್ಕುಪತ್ರ ನೀಡುವಂತೆ ಉಪ ತಹಶೀಲ್ದಾರ್ ನರಸಿಂಹಮೂರ್ತಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. 50 ವರ್ಷದಿಂದ ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ 150 ಕುಟುಂಬಗಳು ವಾಸವಿದ್ದಾರೆ. ಇಲ್ಲಿನ 150 ಕುಟುಂಬಕ್ಕೆ ಮನೆಯ ಹಕ್ಕುಪತ್ರವೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಶಿಕ್ಷಣ ವಂಚಿತ ಕುಟುಂಬಕ್ಕೆ ಮನೆಯ ಹಕ್ಕುಪತ್ರವು ಮರೀಚಿಕೆ ಆಗಿದೆ. ರಾಜಕೀಯ ನಾಯಕರು ಚುನಾವಣೆಗೆ ಮಾತ್ರ ನಮ್ಮನ್ನು ಬಳಸಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ನಮ್ಮ ಸಮುದಾಯದ ಕುಟುಂಬಕ್ಕೆ ಮನೆಯ ಹಕ್ಕುಪತ್ರದ ಜೊತೆ ಶಿಕ್ಷಣದ ಅರಿವು ಮೂಡಿಸುವ ಪ್ರಯತ್ನ ಮಾಡಬೇಕಿದೆ ಎಂದು ಆಗ್ರಹ ಮಾಡಿದರು. ಹಕ್ಕಿಪಿಕ್ಕಿ ಕಾಲೋನಿಯ ಗ್ರಾಮಸ್ಥರಾದ ರೆಡ್ಡಿಯಪ್ಪ ಮಾತನಾಡಿ, ನಾವು ಕೊರಟಗೆರೆ ಕ್ಷೇತ್ರದ ಗಡಿಭಾಗದ ಗ್ರಾಮದಲ್ಲಿ ವಾಸವಿದ್ದೇವೆ. ನಮ್ಮ ಕುಟುಂಬಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ಸಮಸ್ಯೆ ಇದೆ. ಅಧಿಕಾರ ವರ್ಗ ಗ್ರಾಮಕ್ಕೆ ಬರ್ತಾರೆ, ಮನವಿ ಪಡೆದುಕೊಂಡು ಹೋಗ್ತಾರೆ. ನಮ್ಮೂರನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಿ ನಮ್ಮ ಸಮುದಾಯದ ಜನರ ಜೀವನಕ್ಕೆ ಬೆಳಕು ನೀಡಬೇಕಿದೆ ಎಂದು ಒತ್ತಾಯ ಮಾಡಿದರು. ಇನ್ನಾದರೂ ಸ್ಥಳೀಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಈ ಮುಗ್ಧ ಜನರ ಸಮಸ್ಯೆಗೆ ಮುಕ್ತಿ ನೀಡಬೇಕಿದೆ. ಅಭಿವೃದ್ಧಿ ವಂಚಿತ ಗ್ರಾಮವಾದ ಹಕ್ಕಿಪಿಕ್ಕಿ ಕಾಲೋನಿಗೆ ರಾಜ್ಯ ಸರ್ಕಾರ ಮೂಲಭೂತ ಹಕ್ಕುಗಳನ್ನು ನೀಡಬೇಕಿದೆ ಎಂದು ಅವರು ಒತ್ತಾಯಿಸಿದರು. ವರದಿ ಮಂಜುನಾಥ್, MN, ಕೊರಟಗೆರೆ. ನಮ್ಮ ಸಮುದಾಯದವರು ಈ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 60-70 ವರ್ಷದಿಂದ ವಾಸ ಆಗಿರ್ತಾರೆ ಹಳ್ಳಿಗಳಲ್ಲಿ. ಸರ್ಕಾರದವರು ಸುಮಾರು ಕಳೆದ ವರ್ಷಗಳಿಂದನೂ ಕಾಡಿನಿಂದ ನಾಡಿಗೆ ಅಂತ ನಮಗೆ ಕರೆ ತಂದರು. ಕಾಡಲ್ಲೇ ಇದ್ದು ಭಾಳ ಉತ್ತಮ ಜೀವನ ನಡೆಸ್ತಾ ಇದ್ವಿ. ಏನೋ ಶಿಕಾರಿ ಮಾಡಿಕೊಂಡು ಗೌಜ ಹಿಡ್ಕೊಂಡು ಏನೋ ಒಳ್ಳೆ ಜೀವನ ನಡೆಸ್ತಾ ಇದ್ವಿ. ಕಾಡಿನ ನಾಡಿಗೆ ತಗೊಂಡ್ಬಂದ್ರು ನೀವು ನಮಗೆ ಯಾವುದೇ ಮೂಲ ಸೌಕರ್ಯಗಳು ನೀವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಪದೇ ಮನವಿ ಮಾಡ್ತಾನೇ ಇದ್ದೀವಿ, ನಮ್ಮ ಸಮುದಾಯದವರು ಮಾಡ್ತಾನೇ ಇದ್ದಾರೆ. ಸೊ ಸರ್ಕಾರದವರು ಯಾಕೆ ಕಾಳಜಿ ತೊಗೊಳ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಮುಂದೆ ಒಂದು ದಿನ ನಾವು ಪ್ರತಿಭಟನೆಗೆ ಇಳಿದಾಗ ಎಲ್ಲ ಸರ್ಕಾರಿ ಕಚೇರಿಗಳನ್ನು ನಾವು ಮುತ್ತಿಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮುಂದೆ. ಸೊ ದಯವಿಟ್ಟು ನಮ್ಮ ಒಂದು ಮನವಿಯನ್ನು ನೀವು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿರುವಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಸಮುದಾಯಕ್ಕೆ ರಾಜ್ಯಾದ್ಯಂತ ನಾವು ಸಂಚಲನೆ ಮಾಡಿ ನಮ್ಮ ಸಮುದಾಯಕ್ಕೆ ಇರುವಂಥ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ನಾನು ಕೇಳ್ಕೊಳ್ತಾ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ದಯವಿಟ್ಟು ಸರ್ಕಾರದವರು ಇದನ್ನು ನೀವು ಗಮನಕ್ಕೆ ತಗೊಂಡು ನಮ್ಮ ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್, ನಾವು ಬಂದು ಒಂದು 50 ವರ್ಷ ಆಯಿತು. ನಮ್ಮ ಹಕ್ಕಿಪಿಕ್ಕಿ ಕಾಲೋನಿ ನಮ್ಮ ಸ್ಥಾಪನೆ ಆಗಿ ನಮಗೆ ಇದುವರೆಗೆ ತನಕ ಯಾವ ಸವಲತ್ತು ಆಗಲಿಲ್ಲ. ನಮ್ಮ ಗ್ರಾಮದಲ್ಲಿ ಇರುವಂಥ ಯಾವುದೇ ಮೂಲ ಸೌಲಭ್ಯಗಳನ್ನು ಬಂದಿಲ್ಲ. ನಮ್ಮ ಎಜುಕೇಷನ್ ಸರಿಯಾಗಿಲ್ಲ. ಎಜುಕೇಷನ್ನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಕೇಳ್ಕೊತ ಇದ್ದೀನಿ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ ವಾಸಿ ಆಗಿರುವಂಥ ಜನಗಳಿಗೆ ಅನುಕೂಲ ನಮ್ಮ ಸರ್ಕಾರ ಕಡೆಯಿಂದ ಅನುಕೂಲ ಮಾಡಿಕೊಡಬೇಕಂತ ನಾನು ಪೂರ್ತಿ ಒಂದು 150 ಮನೆಯವರು ಕುಟುಂಬದವರು ಇದ್ದಾರೆ ಸರ್. ಉದ್ಯೋಗ ಅಂತಂದರೆ ಹೂವಿನ ವ್ಯಾಪಾರ ಮಾಡ್ತಾರೆ, ಆಮೇಲೆ ಸಂತೆಯಲ್ಲಿ ಹೋಗೋಂಥ ವ್ಯಾಪಾರ ಮಾಡ್ತಾರೆ, ಬೀದಿ ಬಳಿ ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ಇದು ಅಂಗಡಿ ಅಂದರೆ ಒಂದು ಜಾಗ ಇಲ್ಲ. ಅವರು ಸಂತೆ ಇದ್ದರೆ ಸಂತೆಯಲ್ಲಿ ಹೋಗ್ತಾರೆ, ಜಾತ್ರೆ ಆದರೆ ಜಾತ್ರೆಗೆ ಹೋಗ್ತಾರೆ. ಅಲ್ಲೂ ಇವಾಗ ಈ ಥರ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಏನಕ್ಕೆ ಮನೆ ಕೊಟ್ಟಿದ್ದೀಗ ಸರ್? ಮನವಿ ಕೊಟ್ಟಿದ್ದು ನಮಗೆ ಇವಾಗ ಸರ್ಕಾರ ನಮಗೆ ಸರ್ಕಾರ ಪಡದಲ್ಲಿ ಇದ್ದೀವಿ. ನಮಗೆ ಹಕ್ಕುಪತ್ರನ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು. ನಮಗೆ ನಮಗೆ ಕಂದಾಯ ಗ್ರಾಮ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ.